ಕಲ್ಲಂಗಡಿ ಸೇವನೆಯ ಬಳಿಕ ಮುಂಬೈನ ಒಂದೇ ಕುಟುಂಬದ 4 ಮಂದಿಯ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿದ್ದು, ಸಾವಿಗೂ ಮುನ್ನ ಕುಟುಂಬಸ್ಥರು ಸೇವಿಸಿದ್ದ ಕಲ್ಲಂಗಡಿ ಹಣ್ಣಿನಲ್ಲಿ ಇಲಿಪಾಷಾಣ ತಯಾರಿಸುವ ರಾಸಾಯನಿಕದ ಅಂಶ ಇದೆ ಎಂದು ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಮೃತರ ದೇಹಗಳಲ್ಲಿ ಹಾಗೂ ಅವರು ಸೇವಿಸಿದ್ದ ಹಣ್ಣಿನ ಮಾದರಿಗಳಲ್ಲಿ ಇಲಿಗಳನ್ನು ಕೊಲ್ಲಲು ಬಳಸುವಂತಹ ವಿಷಕಾರಿ ಪದಾರ್ಥದ ಗುರುತುಗಳನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಮೃತದೇಹಗಳ ಅಂಗಾಂಗಗಳಲ್ಲಿ ಹಸಿರು ಬಣ್ಣದ ಛಾಯೆ ಕಂಡುಬಂದ ಕೆಲವೇ ದಿನಗಳ ಬಳಿಕ ಈ ಪ್ರಕರಣದಲ್ಲಿ ಮಹತ್ವದ ತಿರುವೊಂದು ಬೆಳಕಿಗೆ ಬಂದಿದೆ. ಅಂದು 45 ವರ್ಷದ ಅಬ್ದುಲ್ಲಾ ದಕಾದಿಯಾ, ಅವರ ಪತ್ನಿ 35 ವರ್ಷದ ನಸ್ರೀನ್ ದಕಾದಿಯಾ ಮತ್ತು ಅವರ ಪುತ್ರಿಯರಾದ 13 ವರ್ಷದ ಜೈನಬ್ ದಕಾದಿಯಾ ಮತ್ತು 16 ವರ್ಷದ ಆಯೇಷಾ ದಕಾದಿಯಾ ಅವರು ತಮ್ಮ ಮುಂಬೈ ನಿವಾಸದಲ್ಲಿ ಸಂಬಂಧಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಅವರು ಅತಿಥಿಗಳಿಗೆ ಮಟನ್ ಪಲಾವ್ ಅನ್ನು ನೀಡಿದ್ದರು. ಸಂಬಂಧಿಕರು ಮನೆ ಬಿಟ್ಟು ಹೋದ ಕೆಲವು ಗಂಟೆಗಳ ಬಳಿಕ ರಾತ್ರಿ 1 ಗಂಟೆ ಸುಮಾರಿಗೆ ಕುಟುಂಬದವರು ಕಲ್ಲಂಗಡಿ ಹಣ್ಣನ್ನು ಸೇವಿಸಿದರು. ಬೆಳಿಗ್ಗೆ 5 ಗಂಟೆಯ ಒಳಗೆ ನಾಲ್ವರು ಕೂಡ ತೀವ್ರವಾದ ವಾಂತಿ ಮತ್ತು ಜಲದೋಷದಿಂದ ಬಳಲತೊಡಗಿ ಕೆಲವೇ ಗಂಟೆಗಳಲ್ಲಿ ಮೃತಪಟ್ಟಿದ್ದರು. ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ನಾಲ್ವರು ಕೂಡ ಪ್ರಾಣಾಂತಿಕ ಇಲಿ ವಿಷದ ಪರಿಣಾಮದಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ವೈದ್ಯರು ಅವರ ದೇಹಗಳಲ್ಲಿ ಜಿಂಕ್ ಫಾಸ್ಫೈಡ್ ಎಂಬ ವಿಷಕಾರಿ ರಾಸಾಯನಿಕದ ಗುರುತುಗಳನ್ನು ಪತ್ತೆ ಹಚ್ಚಿದ್ದಾರೆ. ಈ ರಾಸಾಯನಿಕವನ್ನು ಸಾಮಾನ್ಯವಾಗಿ ಇಲಿ ವಿಷದಲ್ಲಿ ಬಳಸಲಾಗುತ್ತದೆ. ಕುಟುಂಬದವರು ಸೇವಿಸಿದ ಕಲ್ಲಂಗಡಿ ಹಣ್ಣಿನ ಮಾದರಿಗಳಲ್ಲಿಯೂ ಕೂಡ ಜಿಂಕ್ ಫಾಸ್ಫೈಡ್ ಪತ್ತೆಯಾಗಿದೆ. ಈ ರಾಸಾಯನಿಕ ಹಣ್ಣಿಗೆ ಆಕಸ್ಮಿಕವಾಗಿ ಸೇರಿತೆ ಅಥವಾ ಉದ್ದೇಶಪೂರ್ವಕವಾಗಿ ಹಣ್ಣಿನೊಳಗೆ ಇಂಜೆಕ್ಟ್ ಮಾಡಲಾಗಿದೆ ಎಂಬುದನ್ನು ತನಿಖಾಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಮಟನ್ ಪುಲಾವ್ ಸೇವಿಸಿದ ಅತಿಥಿಗಳಿಗೆ ಯಾವುದೇ ತೊಂದರೆ ಆಗದ ಕಾರಣ ತನಿಖಾಧಿಕಾರಿಗಳು ಬಳಿಕ ಕುಟುಂಬ ಸೇವಿಸಿದ ಕಲ್ಲಂಗಡಿ ಹಣ್ಣಿನತ್ತ ಗಮನವನ್ನು ಹರಿಸಿದ್ದಾರೆ.